ಕುಟುಂಬಗಳಿಗೆ ಹಂಚಿಕೆ ಆಗಿರುವಂಥ ಹಕ್ಕುಪತ್ರಗಳದ ಅದರಲ್ಲಿ ತಿದ್ದುಪಡಿ ಮಾಡಿ ಚಕ್ಬಂದಿ ಮತ್ತು ಸರ್ವೆ ನಂಬರ್ ಹಾಕಿಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದಕ್ಕೆ ಈಗಾಗಲೇ ಸರಿಸುಮಾರು 900 ಜನರಿಗೆ ಕಳೆದ ವರ್ಷ ಕೊಟ್ಟಿದೆ. ಈಗ ನಮ್ಮ ಕಂದಾಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಕೇಳುವಂಥದ್ದು ಇಷ್ಟೇ, 94-95ನೇ ಇಸ್ವಿಯಲ್ಲಿ 1,500 ಕುಟುಂಬದವರಿಗೆ ಹಕ್ಕುಪತ್ರವನ್ನು ಅಲ್ಲಿ ಕೊಟ್ಟಾಗಿತ್ತು. ಹಕ್ಕುಪತ್ರ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಚಕ್ಬಂದಿ ಮತ್ತು ಸರ್ವೆ ನಂಬರ್ ದಾಖಲೆ ಮಾಡದೆ ಕೊಟ್ಟಿದ್ದಂಥದ್ದು ಅವತ್ತು ಜಿಲ್ಲಾಧಿಕಾರಿಗಳಿರ್ಬೋದು, ಸಚಿವರಿರ್ಬೋದು ಅಥವಾ ತಹಶೀಲ್ದಾರ್ ಕೊಟ್ಟಿದ್ರು. ಇವತ್ತು ಹಕ್ಕುಪತ್ರ ಕೊಟ್ಟಾಗಿದೆ ಅವರಿಗೆ. ಆ ಹಕ್ಕುಪತ್ರಕ್ಕೆ ಸರ್ವೆ ನಂಬರ್ ಇಲ್ಲದ ಕಾರಣ ಪುನರಪಿ ಸರ್ವೆ ನಂಬರ್ ಹಾಕಬೇಕು ಅಂತ ಅವರ ಮನವಿ ಇತ್ತು. ಅದನ್ನ ಕಳೆದ ವರ್ಷ ಅವರಿಗೆ 1,000 ಜನರಿಗೆ ಮನವಿಯ ಪ್ರಕಾರ ಅವರಿಗೆ ಹಕ್ಕುಪತ್ರದಲ್ಲಿ ಸರ್ವೆ ನಂಬರ್ ಹಾಕಿಕೊಟ್ಟು ಅವರಿಗೆ ಕೊಟ್ಟಾಗಿದೆ. ಈಗ ಇನ್ನೊಂದು 300-400 ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ. ಈಗ ಹೊಸ ವ್ಯವಸ್ಥೆಗಳು ಬಂದ ನಂತರ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಪುನರಪಿ 10,500 ರೂಪಾಯಿ ಕಟ್ಟಬೇಕು. ನಮ್ಮ ಹತ್ರ ದಾಖಲೆ ಇಲ್ಲ, ಸರ್ಕಾರದ ಹತ್ರ ದಾಖಲೆ ಇಲ್ಲದೆ ಸರ್ಕಾರ ತಪ್ಪು. ಅವರಿಗೆ ಅದಕ್ಕಾಗಿ ಏನೋದು, ಅವರು ಈ ಹಿಂದೆ ಹಕ್ಕುಪತ್ರ ಕೊಟ್ಟಾಗ ಅವರಿಗೆ ಸರ್ಕಾರ ಹಣವನ್ನ ಪಡ್ಕೊಂಡೇ ಹಕ್ಕುಪತ್ರ ಪಡ್ಕೊಂಡಿದೆ. ಆಗಿರುವಾಗ ಸರ್ಕಾರದ ಹತ್ರ ಹಣ ಪಡ್ಕೊಂಡು ದಾಖಲೆ ಇಲ್ಲಾದ್ರೆ ಆ ಸಾರ್ವಜನಿಕರು ಏನು ತಪ್ಪು ಮಾಡಿಲ್ಲ. ಹಾಗಾಗಿ ಹಕ್ಕುಪತ್ರ ಕೊಡ್ಬೇಕು ಅವರಿಗೆ. ಓಕೆ, ಯಾರು ಸರ್ಕಾರ ಕಂದಾಯ ಸಚಿವರ ಪರ ಯಾರು? ಮಾನ್ಯ ಅಧ್ಯಕ್ಷರೇ, ಮಂಗಳೂರು ತಾಲೂಕಿನ ಮಂಗಳೂರು ಎ ಹೋಬಳಿಗೆ ಸಂಬಂಧಪಟ್ಟ ಬೆಂಗ್ರೆ ಗ್ರಾಮದಲ್ಲಿ 94-95ನೇ ಸಾಲಿನಲ್ಲಿ ಬ್ಲಾಕ್ ನಂಬರ್ ಗುರುತಿಸಿ ಆಶ್ರಯ ಯೋಜನೆಯಂತೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿರುತ್ತದೆ. ಸಾಲಿನಲ್ಲಿ ಉತ್ತರ ಕೊಟ್ಟಿದ್ದೇನೆ. ಕ್ಲಾರಿಫಿಕೇಶನ್ ಏನಾದ್ರು ಇದ್ರೆ ಅಲ್ಲ, ನಂದಿಷ್ಟೇ. ಕಳೆದ ವರ್ಷ 1,000 ಜನರಿಗೆ ಕೊಟ್ಟಾಗಿದೆ, ಹೊಸ ಸರ್ವೆ ನಂಬರ್ ಹಾಕಿ ಕೊಟ್ಟಾಗಿದೆ. ಈಗ ಪುನರಪಿ 300-400 ಜನರಿಗೆ ಯಾರಿಗಿದೆ ಅವರಿಗೆ ಕೂಡ ಹೊಸ ಸರ್ವೆ ನಂಬರ್ ಹಾಕಿ ಹಕ್ಕುಪತ್ರವನ್ನ ಕೊಡಬೇಕು. ಅವರಿಗೆ 94ರಲ್ಲಿ ಕೊಟ್ಟಂತ ಹಕ್ಕುಪತ್ರವೇ ಪುನರಪಿ ಇವತ್ತು ಸರ್ವೆ ನಂಬರ್ ಹಾಕಿ ಕೊಡುವಂಥದ್ದು ಬಿಟ್ಟರೆ ಹೊಸ ಹಕ್ಕುಪತ್ರ ವಿತರಣೆ ಆಗ್ತಾ ಇಲ್ಲ. ಹಾಗಾಗಿ ಹೊಸ ಹಕ್ಕುಪತ್ರ ಅಲ್ಲ, ಅದು ಹಳೆ ಹಕ್ಕುಪತ್ರಕ್ಕೆ ಸರ್ವೆ ನಂಬರ್ ಬಿಟ್ಟು ಹೋಗಿತ್ತು, ಅದನ್ನು ಹಾಕೊಡೋದು. ಅದಕ್ಕೆ 10,000 ರೂಪಾಯಿ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸರ್ಕಾರ ಅದನ್ನು ಕೊಡಬೇಕು ಅಂತ ಹೇಳೋದು ನನ್ನ ಬೇಡಿಕೆ. ಆ ಹಕ್ಕುಪತ್ರವನ್ನು ಕೊಡುವಂತ ದೃಷ್ಟಿಯಲ್ಲಿ ಮಾನ್ಯ ಕಂದಾಯ ಸಚಿವರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಈ ಹಿಂದೆ ಕೊಟ್ಟಿದ್ದಾರೆ, ಈಗ ಕೊಡುದಿಲ್ಲ ಅಂತ ಮಾನ್ಯ ಕಂದಾಯ ಸಚಿವರಿಗೆ ಅವರ ಗಮನಕ್ಕೆ ತಂದು ಹಕ್ಕುಪತ್ರ ಕೊಡೋದಕ್ಕೆ ಏರ್ಪಾಟ್ ಮಾಡಲಾಗ್ತದೆ. ಓಕೆ. ಕೆ.ಸಿ. ವೀರೇಂದ್ರ ಪಪ್ಪಿ, ಒಂದ್ಸಲ